ನಮ್ಮ ಸೂಪರ್ ಸಿಂಗರ್ ನಮ್ಮ ಸೂಪರ್ ಸಿಂಗರ್. ಹಾಯ್ ಹಲೋ ನಮಸ್ಕಾರ. ನೀವೆಲ್ಲರೂ ಕಾಯ್ತಾ ಇರುವಂತಹ ನಮ್ಮ ಸಿಂಗಿಂಗ್ ರಿಯಾಲಿಟಿ ಶೋ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಈಗಾಗಲೇ ಪ್ರಾರಂಭವಾಗಿದೆ. ಹೊಸ ಸಂಚಿಕೆ, ಹೊಸ ಕಂಟೆಸ್ಟೆಂಟ್ಸ್. ಆದರೆ ನಾವು ಅವರೇ ಆಂಕರು, ನಾವೇ ಜಡ್ಜಸ್ ಅವರೇ. ಮೊದಲನೇದಾಗಿ ನಮ್ಮ ಜಡ್ಜಸ್ ಅನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಕ್ಯಾಚಿಟನ್ ಡೈಸ್ ನಮ್ಮ ಕಿಟ್ಟು ಸರ್, ರಾಜ್ಗೋಪಾಲ್ ರಾಜ್ ಸರ್, ಅಲಕ ಸುಬ್ರಹ್ಮಣ್ಯ. ಅಲ್ಲ ಅಕ್ಕ, ಹೇಗಿದ್ದೀರಾ? ಸೂಪರ್, ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ನಮ್ಮ ಮಹಾಗುರುಗಳಾದ ಗುರು ಅಣ್ಣ, ದಿ ಮ್ಯೂಸಿಕ್ ಲೆಜೆಂಡ್ ಗುರು ಕಿರಣ್. ಎಸ್, ವಿತ್ ಆಲ್ ದ ಸ್ಮೈಲಿಂಗ್ ಫೇಸಸ್ ನಮ್ಮ ಕಾರ್ಯಕ್ರಮನ ಪ್ರಾರಂಭಿಸ್ತಾ ಇದ್ದೇವೆ. ಶಾಸ್ತಾವು ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಕರಾವಳಿ ಕರ್ನಾಟಕದಲ್ಲಿಯೇ ಪ್ರಪ್ರಥಮ ಬಾರಿಗೆ ದ ಸಿಂಗಿಂಗ್ ರಿಯಾಲಿಟಿ ಶೋ, ದ ಬಿಗ್ಗೆಸ್ಟ್ ಒನ್, ದ ಲಾರ್ಜೆಸ್ಟ್ ಒನ್ ಆ್ಯಂಡ್ ದ ಬೆಸ್ಟೆಸ್ಟ್, ಬಿಕಾಸ್ ಕ್ವಾಲಿಟಿ ಸಿಂಗಿಂಗ್ ಇಲ್ಲಿ ಕಾಣಿಸ್ತಾ ಇದೆ. ಸಾವಿರಾರು ಜನ ಕಂಟೆಸ್ಟೆಂಟ್ಗಳಲ್ಲಿ ಫಿಲ್ಟರ್ ಆಗಿ ಇದ್ದಂಥ 24 ಟಾಪ್ ಕಂಟೆಸ್ಟೆಂಟ್ಸ್ಗಳ ನಡುವೆ ನಡೀತಾ ಇದೆ ಇದೊಂದು ಹೊಸ ಸಂಚಿಕೆ. ಪ್ರಶಾಂತ್, ಕುಮಾರ್, ನಿಶಾನ್, ಪ್ರಮೋದ್ 4 ಜನల ಡೇಂಜರ್ ಝೋನ್ ಉಳ್ಳಾರು. ನೆಟ್ ಐ ಥಿಂಕ್ 2 ಜನ ಎಂಕುಲು ನೆಕ್ಸ್ಟ್ ರೌಂಡ್ಗೆ ಮಿಸ್ ಮಲ್ಪೋಡು ಆಪುಂಡು. ನೆಟ್ ಐ ಥಿಂಕ್ ಪ್ರಮೋದ್ ಆ್ಯಂಡ್ ಕುಮಾರ್ ಲಾಸ್ಟ್ ಪಂತಿನ ಹಿಡ್ದು ಆಕಲ್ನ ಇಂಪ್ರೂವ್ಮೆಂಟ್ ಉಂಡು, ಸಿಂಗಿಂಗ್ ಇಂಪ್ರೂವ್ಮೆಂಟ್ ಉಂಡು. And Nishan was not expected here. I think I am feeling bad to see here. Danger round barra ballitni. So undettu it's a tough job engoteji. Panaga rounds with round ponundu. Actually Angela, I think the judges have already decided. Before that, I'd like to ask any 2 of the competitors that who may be in and who may be out. Any 2 of the competitors who are sitting here. Sir, life is about one chance. Life once ಈಗಿನ ಇವತ್ತಿನ ಹಿಂದೆದೆಲ್ಲ ಮರೆತು ಜಸ್ಟ್ ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿದರೆ ಐ ಫೀಲ್ ಪ್ರಮೋದ್ ಆ್ಯಂಡ್ ಕುಮಾರ್ ವಿಲ್ ಮೇಕ್ ಇಟ್ ಟು ದ ನೆಕ್ಸ್ಟ್ ರೌಂಡ್. Next round, okay. Are you sure of that? ಏನು ಮಿಸ್ಟೇಕ್ ಮಾಡಿದ್ರು ಈಗ ಕುಮಾರ್ ಆ್ಯಂಡ್ ಪ್ರಶಾಂತ್? ಏನು ಮಿಸ್ಟೇಕ್ ಮಾಡಿದ್ರು ಸಿಂಗಿಂಗಲ್ಲಿ? ಸರ್, ಅವರು ಇಂಪ್ರೂವ್ ಆಗಿದ್ದಾರೆ, ಬಟ್ ಆ ಒರಿಜಿನಲ್ ಸಾಂಗಿನ ಕ್ವಾಲಿಟಿ ಮತ್ತು ಅವರಿಗೆ ಸ್ವಲ್ಪ ಅಜಗಜಾಂತರ ಸ್ವಲ್ಪ ವ್ಯತ್ಯಾಸ ಇದೆ. ದೇ ಹ್ಯಾವ್ ಇಂಪ್ರೂವ್ಡ್ ಸರ್. ಐ ಅಗ್ರಿ ಆನ್ ಟೋಟಲ್ ವಾಟ್ ಯು ಹ್ಯಾವ್ ಸೆಡ್. ದೇರ್ ಇಂಪ್ರೂವ್ಮೆಂಟ್ ಈಸ್ ಟೂ ಮಚ್, ಬಟ್ ಆ ಸಾಂಗಿನ ಲೆವೆಲ್ ತನಕ ರೀಚ್ ವೆನ್ ಕಂಪೇರ್ಡ್ ಟು ಅದರ್ಸ್ ಓಕೆ ಬಂದಿದ್ದಾರೆ ಇಲ್ವ ಅಂತ ಸ್ವಲ್ಪ ಡೌಟ್ ಆಗ್ತದೆ. ಓಕೆ, ಎನಿ ಒನ್ ಮೋ ಆಫ್ ಯು ಗೈಸ್, ಯಾರು ಇನ್ ಆಗ್ಬೋದು, ಯಾರು ಔಟ್ ಆಗ್ಬೋದು ಈ ರೌಂಡಲ್ಲಿ? ಐ ಫೀಲ್ ಪ್ರಮೋದ್ ಆ್ಯಂಡ್ ನಿಶಾನ್ ವಿಲ್ ಬಿ ಸೇಫ್. ಪ್ರಮೋದ್ ಆ್ಯಂಡ್ ನಿಶಾನ್. ರೀಸನ್ ಉಳಿದವ್ರದ್ದು ಏನು ತಪ್ಪಿದೆ ಅಂತ? ಈಗ ಕುಮಾರ್ ಹಾಡಿದ್ರಿ ಇವತ್ತು. ಕುಮಾರ್ ಹಾಡಲ್ಲಿ ವಾಟ್ ಮಿಸ್ಟೇಕ್ ಡಿಡ್ ಯು ಫೈಂಡ್? ಇಟ್ಸ್ ನಾಟ್ ಅಬೌಟ್ ಮಿಸ್ಟೇಕ್ಸ್, ಬಟ್ ಆ ಸಾಂಗ್ ಟಚ್ ಆಗಿದ್ದದ್ದು ಅವರಿಬ್ಬರದ್ದು ಕಂಪೇರ್ಡ್ ಟು ಪ್ರಶಾಂತ್ ಆ್ಯಂಡ್ ಕುಮಾರ್. ಓಕೆ ಓಕೆ, ಫೀಲಿಂಗ್ಸ್ ಇನ್ ದ ಸಾಂಗ್. ಓಕೆ, ದಟ್ಸ್ ಫೈನ್. ಕುಮಾರ್ ಎಂಜ ತೋಜುಂಡು? ಹಾಂ, ಗೊತ್ತುಜಿ ಸರ್. ಇನ್ನಿಕ್ ಮಸ್ತ್ ಇಂಪ್ರೂವ್ಮೆಂಟ್ ಉಂಡು, ಸಿಂಗಿಂಗ್ ಮಸ್ತ್ ಇಂಪ್ರೂವ್ಮೆಂಟ್ ಉಂಡು. ಹಿಂಗೆ ತೋಡು ಎಂಕ್ಲ ಗೊತ್ತಿಜ್ಜಿ ಆಕುಲ್ ಒಂಜಿ ವಾಟ್ ದೇ ಫೀಲ್. ಪಂಡ ಸಿಂಗರ್ಸ್ಲದ ಆಕಲು ಕಾಂಪಿಟೇಷನ್ ನಮ್ಮ ಒಟ್ಟಿಗೆ ತಿನ್ನ ಆಕಲಿ ಪಂಡ್ರೆ ಅಬುಜಿ. ಪ್ರಶಾಂತ್ ಹ್ಯಾವ್ ಬೀನ್ ಸಿಂಗ್ ಯು ಫಾರ್ ಲಾಂಗ್ ಆ್ಯಂಡ್ ಐ ಥಿಂಕ್ ದುಮ್ಮಲ ಒಂಜಿ ಕಾಂಪಿಟೇಷನ್ ಜಡ್ಜ್ ಮಲ್ದೆ. ಆಫ್ಕೋರ್ಸ್ ಹಿಂದಿ ಕುನಾಲ್ ಗಂಜಾವಾಲ ಐ ಥಿಂಕ್ ಯು ಲಾಸ್ಟ್ ಟೈಮ್ ಯಾನಲ್ಲ ಪಣ್ಣಗೆ ಯಾನೋರ ಅಂದ ತೂದಿತ್ತೆ. ದಟ್ ವಾಸ್ ಗುಡ್. ಎನಿಹೌ ಐ ಲಿವ್ ಇಟ್ ಟು ದ ಜಡ್ಜಸ್ ನೌ. ಮಾರ್ಕ್ಸ್ ಲೆಕ್ಕೊಡು ಏರು 2 ಜನ ಎಂಕುಲೊಟ್ಟು ಉಪ್ಪೋಡು 2 ಜನ ಉಪ್ಪುಜೇರು. ಸೊ ಐ ವಿಲ್ ಜಸ್ಟ್ ಲೀವ್ ಇಟ್ ಟು ದ ಜಡ್ಜಸ್ ಟು ಅನೌನ್ಸ್ ದ ರಿಸಲ್ಟ್ಸ್. It's a surprise to see you in the danger zone first of all. ಹೇಗೆ ಅನ್ನಿಸ್ತಾ ಇದೆ? What do you think? ಮಿಸ್ಟೇಕ್ಸ್ ಮಾಡಿದ್ದಕ್ಕೇ ಡೇಂಜರ್ ಝೋನಿಗೆ ಬಂದಿದ್ದೀನಿ.
ಬಟ್ ಐ ವಿಲ್ ಶ್ಯೂರ್ ದ್ಯಾಟ್ ಇನ್ನು ಉಳಿದ್ರೆ ನೆಕ್ಸ್ಟ್ ರೌಂಡ್ಗೆ ಇದು ಮಾಡ್ತೀನಿ. ಬಟ್ ತುಂಬ ಬೇಜಾರಾಗ್ತದೆ. ಥೌಸಂಡ್ಸ್ ಆಫ್ ಕಾಂಪಿಟೇಟರ್ಸ್ ಮಧ್ಯದಲ್ಲಿ ಟಾಪ್ 24ಗೆ ಬಂದಿದ್ದೀನಿ. ಸಣ್ಣ ಮಿಸ್ಟೇಕ್ಸಲ್ಲಿ ಸ್ವಲ್ಪ ಮಿಸ್ಟೇಕ್ ಆದರೂ ಇಲ್ಲಿ ಕಾಂಪಿಟೇಟರ್ಸ್ ತುಂಬ ಟಫ್ ಇದ್ದಾರೆ. ಸೊ ಸ್ವಲ್ಪ ಏನು ಮಿಸ್ಟೇಕ್ ಮಾಡಿದ್ರು ಇಟ್ ವಿಲ್ ಬಿ ಅ ಮೈನಸ್ ಪಾಯಿಂಟ್ ಫಾರ್ ಅಸ್. ಆ್ಯಂಡ್ ಇಲ್ಲಿ ಇವಾಗ ಮಿಸ್ ಮಾಡಿದರೆ ತುಂಬ ಬೇಜಾರಾಗುತ್ತೆ. ಆ್ಯಂಡ್ ಮುಂದೆ ಹೋದರೆ ಐ ವಿಲ್ ಶ್ಯೂರ್ ನಾನು ಮುಂದೆ ಹೋದರೆ ಕರೆಕ್ಟ್ ಮಾಡ್ಕೊಳ್ತೀರಾ, ಆದರೆ ಏನಾದರೂ ಎಲಿಮಿನೇಟ್ ಆದರೆ ಆಬ್ವಿಯಸ್ಲಿ ಬೇಜಾರಾಗುತ್ತೆ. ಇಷ್ಟು ಒಳ್ಳೆ ಶೋ, ಒಳ್ಳೆ ಜಡ್ಜಸ್, ಒಳ್ಳೆ ಮಾರ್ಗದರ್ಶನ, ಗುರು ಸರ್ ಕೂಡ ಇದ್ದಾರೆ. ಸೊ ಐ ವಿಲ್ ಮಿಸ್ ದಿಸ್ ಥಿಂಗ್ಸ್. ಅಫ್ಕೋರ್ಸ್ ಬೇಜಾರಾಗ್ಬೋದು, ಬಟ್ ಐ ಆಮ್ 3 times ಕಂಟಿನ್ಯೂಸ್ ಡೇಂಜರ್ ಝೋನಲ್ಲಿ ಬಂದೇನೆ. ಐ ಥಿಂಕ್ ಐ ಆಮ್ ದ ಪರ್ಮನೆಂಟ್ ಮೆಂಬರ್ ಆಫ್ ಡೇಂಜರ್ ಝೋನ್ ನೌ. ಬಟ್ ಸೊ ಯು ಥಿಂಕ್ ಬೀಯಿಂಗ್ ಇನ್ ದ ಡೇಂಜರ್ ಝೋನ್ ಇಸ್ ಲಕ್ಕಿ ಫಾರ್ ಯು? ಇಟ್ಸ್ ನಾಟ್ ಲಕ್ಕಿ. You think if you have come to the danger zone that you're going to the safe zone? Arey, not at all. I don't think such that. I am in danger zone because of my mistakes, that's for sure. But yes, I have improved a bit compared to the last performance. I put a lot of efforts compared to the last. Mast effort paditte. But yes, top 24 from thousands of contestants, and yes, it will be very sad. But if I'm eliminated, I'll improve more and try to enjoy a lot next time. Right. ಕುಮಾರ್ ಅವರಾಗಲಿ, ಪ್ರಶಾಂತ್ ಅವರಾಗಲಿ, ಪ್ರಮೋದ್ ಆಗಲಿ, ನಿಶಾನ್ ಆಗಲಿ, ತುಂಬ ಇಂಪ್ರೂವ್ಮೆಂಟ್ಸ್ ಇದೆ. ಎಲ್ಲರೂ ಚೆನ್ನಾಗೇ ಹಾಡಿದ್ದೀರಾ. ಪ್ರಮೋದ್, ಯು ಆರ್ ಸೇಫ್. ನಿಶಾನ್, ಕುಮಾರ್, ಪ್ರಶಾಂತ್. ಕುಮಾರ್ ಆ್ಯಂಡ್ ಪ್ರಶಾಂತ್, ವಿ ಆರ್ ಸಾರಿ. ಇವತ್ತಿಗೆ ಈ ಜರ್ನಿ ನಿಮಗೆ ಕೊನೆ ಆಗುತ್ತೆ. ಆ್ಯಂಡ್ ನಿಶಾನ್, ಪ್ಲೀಸ್ ಟೇಕ್ ಇಟ್ ಲಿಟಲ್ ಸೀರಿಯಸ್ ಆ್ಯಂಡ್ ಪ್ರಾಕ್ಟೀಸ್ ವೆಲ್. ಆಲ್ ದ ಬೆಸ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್. ಕುಮಾರ್ ಅವರೇ, ಹೇಳಿ ಮೇಡಮ್. ಸಾವಿರಾರು ಜನ ಕಂಟೆಸ್ಟೆಂಟ್ ಇಂದ ಟಾಪ್ 24ಗೆ ಬಂದಿದ್ದೀರಾ. ನಾ ಟೀಚಿಂಗ್, ನಾ ಕೋಚಿಂಗ್, ನಾ ಟ್ರೈನಿಂಗ್ ಏನೂ ಇಲ್ಲದೆ ಈ ಟಾಪ್ 24ಗೆ ಬರೋದೇ ಒಂದು ದೊಡ್ಡ ಸಾಧನೆ. ಹೌದು ಮೇಡಮ್. ಕಂಗ್ರ್ಯಾಚುಲೇಷನ್ಸ್, ಹ್ಯಾಟ್ಸ್ ಆಫ್ ಟು ದಿ ಎಫರ್ಟ್. ಆದರೂ ಹೋಗೋ ಮೊದಲು ಒಂದೆರಡು ಮಾತು. ಇಂಥ ಒಂದು ವೇದಿಕೆ ಈ ಒಂದು ನನ್ನ ಜೀವನದಲ್ಲಿ ಬಂತಂತೇಳಿ ತುಂಬ ಖುಷಿ ಆಗ್ತಾಯಿದೆ. ದೊಡ್ಡ ಸಾಧನೆ. ಏನು ಟ್ರೈನಿಂಗ್ ಇಲ್ಲದೆ ಇಷ್ಟೆಲ್ಲ ಕಾಂಪಿಟೇಟರ್ಸ್ ಜೊತೆಗೆ ಈ ಟಾಪ್ 24 ಬರೋದೇ ಒಂದು ದೊಡ್ಡ ಸಾಧನೆ. ರೈಟ್? ಕರೆಕ್ಟ್ ಅಲ್ವಾ? ಎಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀರಾ. ಜಡ್ಜಸ್ ಗುರುವಣ್ಣ ಸಮೇತ ಹೇಳಿದರು, ಎಕ್ಸ್ಪೆಕ್ಟ್ ಮಾಡದೆ ಕುಮಾರ್ ಅವರ ಪರ್ಫಾರ್ಮೆನ್ಸ್ ಇದು ಎಕ್ಸ್ಟ್ರಾಡಿನರಿ ವೆಲ್. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ಹಾಗಾದರೆ ಹೋಗುವಾಗ ಕಣ್ಣೀರು ಸುರಿಸ್ದೆ ನಗು ನಗ್ತಾ ಹೋದರೆ ನಮಗೂ ಸಂತೋಷ, ನಿಮಗೂ ಸಂತೋಷ ಅಲ್ವಾ? ಹಾಗಾದ್ರೆ ನಗ್ನಗ್ತಾ ಒಂದೆರಡು ಮಾತು ಪ್ಲೀಸ್. ಒಳ್ಳೆ ಕಾಂಪಿಟಿಷನ್, ನೀವು ಒಳ್ಳೆ ಸಿಂಗರ್ ಇಲ್ಲ ಅಂತಿಲ್ಲ, ತುಂಬ ಚೆನ್ನಾಗಿ ಆಡ್ತೀರಾ. ಬಟ್ ಏನಂದರೆ ನಮಗೆ ಯಾರು ಇಬ್ಬರನ್ನು ತೆಗಿಲೇಬೇಕು. ಬಿಕಾಸ್ ವಿ ಆರ್ ಹಿಯರ್ ಟು ಜಡ್ಜ್ ದ ಪಾರ್ಟಿಸಿಪೆಂಟ್ಸ್. ಐ ಮೀನ್ ಎಲ್ಲರನ್ನ ನೋಡಿ ಎಲ್ಲ ನೋಡಿ ಎಲ್ಲಿ ಜಸ್ಟ್ ಒಂದು ಸಣ್ಣ ಸಣ್ಣ ಮೈನ್ಯೂಟ್ ಮಿಸ್ಟೇಕ್ಸ್ ಅದರಿಂದ ಮಾಡ್ತಾ ಇದ್ದ ಹೊರತು ಇಟ್ ಡಸಂಟ್ ಮೀನ್ ದ್ಯಾಟ್ ಇವನು ಚೆನ್ನಾಗಿ ಹಾಡ್ತಿಲ್ಲ ಅಂತಲ್ಲ. ಯು ಆರ್ ಆಲ್ ಸಿಂಗಿಂಗ್ ವೆರಿ ಗುಡ್. ಬೇಜಾರು ಮಾಡ್ಕೋಬೇಡಿ. ಇಲ್ಲ ಸರ್. ಎಸ್ ಕುಮಾರ್, 2 words from my side. I love your singing, Kumar. ಥ್ಯಾಂಕ್ ಯು ಸರ್. I love your singing. ನಿಮ್ಮ ಸರಳತೆ, ಆ ವಿನಯತೆ ಇದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್. ಕುಮಾರ್, ಒಳ್ಳೆ ಸರ್. ಎಂಗೊತ್ತು ಎಂಕುಲ್ ಮಾತ ಸೋತುದೇವೇದೀನಿ ಎಂಕುಲ್ಗೆ ಎಂದದ್ದು ಜದುಮು ಯಾನು ಪನ್ಪುಂಡ ಯಾನ್ ಮ್ಯೂಸಿಕ್ ಶುರು ಮಲ್ತೀನಿ ಕಾಲೇಜ್ ಹಿಡ್ದು ಕಾಲೇಜ್ ಇನಿಷಿಯಲ್ ಕಾಂಪಿಟೇಷನ್ಗೆ ಎಂದೊಂದು ಜನ ಯಾನು ಸೋತೆ ಕಲ್ತೀನಿ ಸೋತುಂಡ ಕಲ್ಪಲಿಗೆ ಎಂದುಂಡ ಕಲ್ಪರ ಪೂಜೆ ಅಂಕಾರ ಬರ್ಪೋನು. ಎಸ್ ಸರ್.
ದೇವರ ಸೋಪವನೇ ಗೆಂದರೆ ಎನ್ನ ಪನ್ಪುಂಡ ಇಟ್ಸ್ ಅ ಲಾಂಗ್ ಸ್ಟೋರಿ ಬತ್ತಿನ ಇಂಕ ಸುರುಕು ಊಲ ಯಾನ್ ಇನ್ನಿಲಕ ಊಲ ವರ್ಕ್ ಆತಜಿ ಯಾನ್ಲ ಕಲ್ತಜಿ ಮ್ಯೂಸಿಕ್ ಕಲ್ತಜಿ ಇತ್ತೆ ಓಕೆ ಎಂಕುಲು ಬೆನೊಂದು ಕಲ್ತೀನಿ ಬನ್ನಾಗ ಇಂಕ ಇಲ್ಲಿ ಉಡ್ಲದೆಲ್ಲ ಕಲ್ಪದಿಚ್ಚೇರು ಮ್ಯೂಸಿಕ್ದೆಲ್ಲ ಕಲ್ಪದಿಚ್ಚೇರು ಯಾನ್ ಕೆಲಸ ಮಲ್ಪರ ಪೋಯ್ಬೊಕ್ಕ ಯಾನೇ ದುಡ್ಡು ಕೊಡ್ದು ಯಾನೇ ಕಲ್ತಿದ್ದೀನಿ ಮ್ಯೂಸಿಕ್ ಕ್ಲಾಸಿಗೆ ಬೋದು ಇಟ್ಸ್ ಅ ಲಾಂಗ್ ಆ್ಯಕ್ಚುಲಿ ದಾಲ ಕಲ್ಪಂದು ಇತ್ತು ಮಲ್ಪುನ ಆ್ಯಕ್ಚುಲಿ ಇನಿ ಎಂಕ ಪ್ರಶಾಂತ್ ಅಲ್ಲ ಅದಾಂಡು ಈಸಿ ಸಾಂಗ್ ಬಂತನ ರೆಡ್ಡೆ ಬಂತಿರಂದಾಂಡು ದಟ್ ಇಸ್ ಆ ಪದ್ಯ ಹೆಂಗಿತ್ತೆ ಪನೋಡಂಡಲ್ಲ ಯಾನ್ಲ ಒಂಜಿನ ಕುಲೊಂದು ಇಲ್ಲದ ಪ್ರಾಕ್ಟೀಸ್ ಮಲ್ಪಡವು ಇಟ್ಸ್ ಅ ಟಫ್ ಸಾಂಗ್ ಓನ್ಲಿ ಥಿಂಗ್ ಇಸ್ ಒಂಜಿ ಖುಷಿ ಇದ ಬಣ್ಣಕ್ಕೆ ದೆರ್ ಈಸ್ ಇಂಪ್ರೂವ್ಮೆಂಟ್ ಇನ್ ಯುವರ್ ಸೈಡ್ ಹಿಂಗೆ ಎಂಕುಲು ಬತ್ತತೆ ಮೂಲ ಕುಲ್ಲುನೇ ಏಕಿತ್ತು ಎಂಕ್ಲ ಬೇಲೆ ಬಿಡೋದು ಬತ್ತ ಮೂಲ ಕುಲ್ಲುನು ಇತ್ತ ಬ್ಯಾಂಗ್ಳೂರು ಇದು ಕಂಟಿನ್ಯೂಸ್ ವರ್ಕ್ ಉಂಡು ಇತ್ತೆಲ್ಲ ಬ್ಯಾಕ್ಗ್ರೌಂಡ್ ಅವನು ನಾಗರಾವ್ ಪಿಕ್ಚರ್ದು ಬ್ಯಾಕ್ಗ್ರೌಂಡ್ ಅವನು ಬುಡ್ದು ಬತ್ತ ಮೂಲ ಕುಲ್ಲುಂಡ ಎಂಕ್ಲಿಡ್ದು ನಿಕ್ಲಿಗದಲ್ಲ ಊಡ್ದಕ್ಲೆ ಬೆನಿಫಿಟ್ ಅವಡು ಸೊ ಆಲೆ ಕೋಡೆ ಖುಷಿ ಉಂಡು ಪಣಗ ದೆರ್ ಈಸ್ ಇಂಪ್ರೂವ್ಮೆಂಟ್ ಫ್ರಮ್ ಯುವರ್ ಸೈಡ್ ಆಮೇಲೆ ಇಟ್ಸ್ ಮ್ಯೂಸಿಕ್ ಇಸ್ ವೆರಿ ಟಫ್ ಒನ್ ಇದೆಲ್ಲ ಸುಲಭ ಬರ್ಪಿನತ್ತ ಅವು ದೇವೇರು ಪೆಜ್ಜುನು ಕೆಲವರೇನು ಮಾತ್ರ ಪೆಜ್ಜುನು ಐಟು ನಮ್ಮ ಇಲ್ಲ ನಮ್ಮ ಖುಷಿ ಪಂಡು ಆಲ್ ದ ಬೆಸ್ಟ್ ಕುಡುನಿ ಹತ್ರ ಕುಡುನಿ ಕಾಂಪಿಟೇಷನ್ ಉಂಡು ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಜಾನಿ ಆಲ್ ದಿ ಬೆಸ್ಟ್ ಕುಮಾರ್ ಪ್ರಶಾಂತ್ ಅಂಡ್ ಕುಮಾರ್ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಥ್ಯಾಂಕ್ ಯು ಇಡಮುಟ ಒತ್ತಿನಕ್ಕೆ ಅವಕಾಶ ಕೊರ್ನಕ್ಕೆ ನಮ್ಮ ಟಿ ವಿದಾಗಲೇ ಮಾತಾಡಕ್ಲೆ ಥ್ಯಾಂಕ್ಸ್ ಹೆಂಗೆ ಗೊತ್ತಿತ್ತು ಆ್ಯಕ್ಚುಲಿ ಏನೋ ಮಿಸ್ಟೇಕ್ಸ್ ಹೆಂಗೆ ಗೊತ್ತಿತ್ತು ಆ್ಯಕ್ಚುಲಿ ಜಾಸ್ತಿ ಓಪನ್ ಅದು ಬೈಜ್ಜಿ ಅನ್ನೋ ಸಾಂಗ್ ಏನು ಎನ್ನಿಲೆಕ್ಕ ಬೈಜ್ಜಿ ಬಟ್ ಟ್ರೈ ಮಲ್ದೆ ಮಸ್ತ್ ಪಂಡ್ರ ಬಟ್ ಮುಂದೆ ಬರ್ತಿಬೇಕ ಜಾಸ್ತಿ ಥ್ರೋ ಆಯ್ಜು ವಾಯ್ಸು ಬಟ್ ಕುಮಾರ್ ಎನ್ನ ಫ್ರೆಂಡ್ ಎಡ್ಡ ಫ್ರೆಂಡ್ ಆರ್ನ ಪರ್ಫಾರ್ಮೆನ್ಸಿನಿ ಮಸ್ತ್ ಖುಷಿ ಅಂದ ಇಂಕ್ ಎಡ್ಡ ಬಂತೇವೆ ಪಂಡ್ರದಲ್ಲ ಥ್ಯಾಂಕ್ಸ್ ಮಹಾತರಿಗ್ಲ ಥ್ಯಾಂಕ್ ಯು ಸಾವಿರಾರು ಜನ ಕಂಟೆಸ್ಟೆಂಟ್ಗಳಲ್ಲಿ ಫಿಲ್ಟರ್ ಆಗಿ ಇದ್ದಂಥ 24 ಟಾಪ್ ಕಂಟೆಸ್ಟೆಂಟ್ಸ್ಗಳ ನಡುವೆ ನಡೀತಾ ಇದೆ ಇದೊಂದು ಹೊಸ ಸಂಚಿಕೆ. ಇಂದಿನ 4 ಜನ ಕಂಟೆಸ್ಟೆಂಟ್ಗಳಲ್ಲಿ 2 ಸೇಫ್ ಆಗಿ, ಇನ್ನಿಬ್ರು ಡೇಂಜರ್ ಝೋನಿಗೆ ಹೋಗ್ತಾರೆ. ಯಾರು ಈ ದಿನದ ಕಂಟೆಸ್ಟೆಂಟ್ಸ್ ಅಂತ ಕಾಯ್ತಾ ಇದ್ರೆ, ದ ಮೋಸ್ಟ್ ಕನ್ಸಿಸ್ಟೆಂಟ್ ಸಿಂಗರ್ ಆಫ್ ದಿ ಸೀಸನ್, ಎಲ್ಲ ಟೈಪ್ನ ಸಾಂಗ್ ಹಾಡಿದ್ರು ತಮ್ಮ ಉತ್ತಮ ಪ್ರದರ್ಶನವನ್ನು ನೀಡುವಂತ ಮೂಡುಬಿದ್ರೆಯಿಂದ ನಿಹಾಲ್ ಚಾವ್ರೋ. इबादत आज इबादत रूबरू हो गए जो मांगी थी जो मेरे मौला मेरे मौला मेरे मौला मेरे मौला तेरा शुक्रिया आज इबादत रूबरू गए दर्द के अंधेरों से आ गए उजालों में, इश्क के चरागों का नूर है उजालों में, दर्द के अंधेरों से
उजालों में इश्क के चरागों का नूर है उजालों में नजरों से तेरी झांक दिल पे रब हो गए दिल पे रब हो गए मेरे मौला मेरे मौला मेरे मौला मेरे मौला तेरा शुक्रिया आज इबादत रूबरू हो गई मौला मौला Nihal Tauro. All that I can say, tough song, needs singing with ease. ಥ್ಯಾಂಕ್ ಯು. ಅಲ್ವಾ? ಆಕ್ಚುಲಿ ಬೇರೆ ಯಾರಾದರೂ ಹಾಡೋದಾದ್ರೆ ಇಟ್ಸ್ ವೆರಿ ಟಫ್ ಸಾಂಗ್. ಹೌದು ಅಲ್ಲ? ಹೌದು. ಓಕೆ. ಲೆಟ್ಸ್ ಹಿಯರ್ ಇಟ್ ಫ್ರಮ್ ದ ಜಡ್ಜಸ್. Once again, mind-blowing, awesome performance. Congrats. Such a soulful song. ತುಂಬ ಚೆನ್ನಾಗಿತ್ತು. It was very good. ಆಮೇಲೆ ಆ್ಯಸ್ ಯೂಶ್ವಲ್ ಆ ಸಂಗತಿ ಆಲಾಪ್ ಇದೆಯಲ್ಲ, ಐ ವಾಸ್ ಎಕ್ಸ್ಪೆಕ್ಟಿಂಗ್ ಹಾಡ್ತೀರಾ ಅಂದ್ಕೊಂಡೆ, ಬಟ್ ಟ್ರ್ಯಾಕಲ್ಲಿ ಬಂದುಬಿಡುತ್ತೆ ಅದು. ತುಂಬ ಚೆನ್ನಾಗಿತ್ತು ಅದು. ಅದರ್ ದೆನ್ ಆ್ಯಸ್ ಯೂಶ್ವಲ್ ವೆರಿ ಗುಡ್ ಸಾಂಗ್. ನಂಗೆ ಗೂಸ್ ಬಂಪ್ಸ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ವಂಡರ್ಫುಲ್ ಸಾಂಗ್ ಆ್ಯಂಡ್ ವಂಡರ್ ಫಾರ್ ದಿಸ್ ಎಪಿಸೋಡ್. ಥ್ಯಾಂಕ್ ಯು. Thank you so much. Mahaguru. Guruvanna, please. I can just say, super. ಥ್ಯಾಂಕ್ ಯು ಸರ್. Your biggest plus was your voice. ಸ್ವಲ್ಪ ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ಶ್ರುತಿ ಹೆಚ್ಚು ಕಮ್ಮಿ ಆದರೂ ತುಂಬ ಚೆನ್ನಾಗಿ ಕೇಳುತ್ತೆ ಅದು ಚೆನ್ನಾಗಿ ಕೇಳ್ತಾ ಇದೆ. ದೆನ್ ಐ ಥಿಂಕ್ ಯು ಹವ್ ರಿಹರ್ಸ್ಡ್ ವೆಲ್. ದಿಸ್ ನೀಡ್ಸ್ ಅ ಲಾಟ್ ಆಫ್ ರಿಹರ್ಸ್ಡ್ ವೆಲ್. And the breath control, what you had or you have practiced doing this was amazing, and that really worked. ಯಾಕೆಂದರೆ ಆ ಲೆಂತಿಗೆ ಜಸ್ಟ್ ಗೋಯಿಂಗ್ ವಿತೌಟ್ ಎನಿ ವೇರಿಯೇಷನ್ ಈಸ್ ವೆರಿ ಟಫ್. ಸೊ ಎಕ್ಸಲೆಂಟ್ ಜಾಬ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಗುರುವಣ್ಣ. ಓಕೆ ನಿಹಾಲ್, ಈ ಸಾಂಗ್ ಚೂಸ್ ಮಾಡಿದ್ದು ನೀವಾ ಡ್ಯಾಡಿನಾ? ಇದನ್ನು ಆ್ಯಕ್ಚುಲಿ ನಮ್ಮ ಸರ್ ಚೂಸ್ ಮಾಡಿದರು, ನಮ್ಮ ಸಂಗೀತ ಗುರುಗಳು. ಓಕೆ. ಸೊ ಪೇರೆಂಟ್ಸ್ ಎಲ್ಲ ಹ್ಯಾಪಿಯಾಗಿ ಫುಲ್ ಸ್ಮೈಲ್ಸಲ್ಲಿ ಇದ್ದಾರೆ. ಸೊ ವೆರಿ ವೆಲ್ ಡನ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಉತ್ತಮವಾದಂಥ ಹಾಡುಗಾರಿಕೆಯೊಂದಿಗೆ ಸಂಚಿಕೆಗೆ ಒಂದು ಉತ್ತಮವಾದಂಥ ಸ್ಟಾರ್ಟನ್ನು ನೀಡಿದ ನಿಹಾಲ್ ಅವರು ಈಗಾಗಲೇ ಹಾಡಿದ್ದಾರೆ. 3 more songs to go, but after a very short break. ತುಂಬ ಚೆನ್ನಾಗಿತ್ತು. ಐ ಲವ್ ಯು ಹೇಳಿರುವಂಥ ಏನು ಆಡ್ಲಿಬ್ ಇದೆಯೋ ಅದು ಚೆನ್ನಾಗಿತ್ತು. ಜೀವ ಹೂವಾಗಿದೆ, ಭಾವಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ಐ ಲವ್ ಯು, ಐ ಲವ್ ಯು. ನನ್ನ ಲೆಕ್ಕದಲ್ಲಿ ಕಷ್ಟವಾದ ಹಾಡು ಇಷ್ಟಪಟ್ಟು ಹಾಡಿದ್ಯಾ? ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. Welcome back after a short break to Kane Properties
Properties presents Namma Super Singer Bale Pada Panle, powered by Citadel Developers Hagu Malaika the Sari Shop. The program is co-sponsored by Sun Premium Refined Sunflower Oil Hagu Aruna Masala. Also thanks goes to Karthik Roofing, Bangalore, Vismaya Infotainment Park, Kannuru, TNC Branded Clothing Factory, Royal Groom. Thank you so much to all your sponsors. ಈಗ ಬರುವಂತಹ ಕಂಟೆಸ್ಟೆಂಟ್ ಅಗೇನ್ ಅ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಸ್ಟ್ರಾಂಗ್ ಸಿಂಗಿಂಗ್ ಇರುವಂತಹ ಸಿಂಗರ್, ದಟ್ ಇಸ್ ದೀಕ್ಷಾ ಶೆಟ್ಟಿ. ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು, ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯಲು ಕಣ್ಣ ಹಾಡಂತೆ ಕಾಯುವೆನು, ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು. ಗಗನದ ಸೂರ್ಯ ಮನೆ ಮೇಲೆ, ನೀ ನನ್ನ ಸೂರ್ಯ ಹಣೆ ಮೇಲೆ, ಚಿಲಿಪಿಲಿ ಹಾಡು ಎದೆ ಮೇಲೆ, ನಿನ್ನ ಪ್ರೀತಿ ಹಾಡು ಎದೆ ಮೇಲೆ, ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ, ನಿನ್ನ ನೆರೆಯ ಗಾದಿನಲ್ಲಿ ನನ್ನ ಉಸಿರಲ್ಲಿದೆಯೋ, ನಮ್ಮ ಪ್ರೀತಿ ಬೆಳಗೋ ಇತಿಹಾಸವು ನಿನ್ನ ಸಹಚಾರವೇ ಚೈತ್ರ, ಅಲ್ಲಿ ನನ್ನ ಇಂಚರ ಮರ, ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು. ದೀಕ್ಷಾ, ಎಸ್ ಸುಂದರವಾದಂಥ ಹಾಡನ್ನು ಹಾಡಿದ್ದೀರಾ. ಥ್ಯಾಂಕ್ ಯು. ನಿಮ್ಗೆ ಖುಷಿ ಆಗಿದೆಯಾ? ಆಗಿದೆ ತಕ್ಕ ಮಟ್ಟಿಗೆ ನಿಮ್ಮ ಬೆಸ್ಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ. ಸ್ವಲ್ಪ ಮರ್ತೋಯ್ತು. ಮರ್ತೋಯ್ತು, ನಮಗೆ ಗೊತ್ತಾಗಲಿಲ್ಲ. ಓಕೆ, ಜಡ್ಜಸ್ ಪ್ಲೀಸ್. ಗುಡ್, ನೈಸ್ ಸೆಲೆಕ್ಷನ್. ಸಾಂಗ್ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಈ ಸಾಂಗ್ ಹೇಗೆ ಅಂದರೆ ಒಂದು ಟ್ರಿಕ್ಕಿ ಸಾಂಗ್. ಒಂದು ಮನೆ ಜಾಸ್ತಿ ಮಾಡಿದ್ರೆ ನಿಮ್ಮ ವಾಯ್ಸಿಗೆ ನಿಮ್ಗೆ ಜಾಸ್ತಿ ಅನ್ನಿಸ್ತದೆ ಚರಣ ಪಾರ್ಟ್ ಬಂದಾಗ. ಬಟ್ ಇವಾಗ ನೀವು ಕಡಿಮೆ ಮಾಡಿಕೊಂಡ್ರೆ ಪಲ್ಲವಿಯಲ್ಲಿ ನಿಮ್ಮ ವಾಯ್ಸ್ ತುಂಬ ಲೋ ಅನ್ನಿಸ್ತದೆ ಅಲ್ವಾ? ಎಷ್ಟು, ಒಂದು ಮನೆನೋ ಒಂದೂವರೆ ಮನೆನ ಕಡಿಮೆ ಮಾಡಿ? ಒಂದು. ಓಕೆ, ಫೈನ್, ಗುಡ್, ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ಒರಿಜಿನಲ್ ಸಾಂಗ್ಸನ್ನು ಸುಮಾರು ಎಷ್ಟು ಸಲ ಕೇಳಿದ್ರಿ ದೀಕ್ಷಾ ಅವರೇ? ತುಂಬ ಸಲ ಕೇಳಿದ್ದೇನೆ. ತುಂಬ ಸಲ ಕೇಳಿದೆ, ಇನ್ನೂ ಜಾಸ್ತಿ ಕೇಳಬೇಕು, ಯಾಕಂದರೆ ಅಲ್ಲಿ ತುಂಬ ಪಲಕಗಳಿದ್ದಾವೆ. ಅದು ಎಸ್ಪೆಷಲಿ ಚರಣ ಪಾರ್ಟಲ್ಲಿ ತುಂಬ ಸಂಗತಿಗಳು ಬರ್ತವೆ. ಇಟ್ ವಾಸ್ ಲೈಕ್ ಎಲ್ಲ ಪ್ಲೇನಾಗಿ ಹೋಗ್ತಾ ಇತ್ತು, ಎಲ್ಲ ನೋಟ್ಸು ಅಷ್ಟೇ ಪ್ಲೇನಾಗಿ ಹೋಗ್ತಾ ಇತ್ತು. ಆ್ಯಂಡ್ ಚರಣದಲ್ಲಿ ಲಿರಿಕ್ಸು ಏನೋ ಒಂದು ಸ್ವಲ್ಪ ಆಚೆ ಈಚೆ ಆಯಿತು ಅಲ್ವಾ? ಥ್ರೋ ಅಫ್ಕೋರ್ಸ್ ಥ್ರೋ ಚೆನ್ನಾಗಿತ್ತು. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಗೊತ್ತಲ್ವ, ಈ ಲೆವೆಲಿಗೆ ಬಂದಮೇಲೆ ಪ್ರತಿಯೊಂದು ಮ್ಯಾಟರ್ಸ್. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ಪ್ರಾಕ್ಟೀಸ್ ವೆಲ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮಹಾಗುರು ಗುರುವಣ್ಣ ಪ್ಲೀಸ್. ದೀಕ್ಷಾ, ಎಸ್ ಸರ್. ಮಸ್ತ್ ಪ್ರಾಕ್ಟೀಸ್ ಮಾಡ್ದ. ಮಲ್ದೆ ಸರ್. ಓಕೆ, ದಟ್ ಶೋಸ್ ಪ್ರಾಕ್ಟೀಸ್ ಮಲ್ತಿಲ್ಲ ಕೌಂಡು ಪಣಗ ಸಿಂಗಿಂಗ್ ದರ್ಸ್ ಲಾಟ್ ಆಫ್ ಡಿಫ್ರೆನ್ಸ್. ಪರ ಸಿಂಗಿಂಗ್ಲ ಇನ್ನಿತ ಸಿಂಗಿಂಗ್ಲ ದರ್ಸ್ hell of a lot of difference. ಮಸ್ತ್ ಡಿಫ್ರೆನ್ಸ್ ಉಂಟು.
ಪಲ್ಲವಿ ಪಂದಿನ ಹೆಂಗೆ ಖುಷಿ ಆದಂಗೆ ಎಕ್ಸೆಪ್ಟ್ ದ ಲಾಸ್ಟ್ ಲೈನ್, ಈ ತುಂಬು ಹೃದಯ ನಾನಿ ನಾನಿ ನಾನೇ ನಾನಿ ನಾನಿ, ಆ ಪೋರ್ಷನ್ ಆ ಪೋರ್ಷನ್ ವಾಸ್ ಒಂದೇ, ಇಟ್ ವಾಸ್ ಗೋಯಿಂಗ್ ಎ ಲಿಟಲ್ ಪಿಚಿಂಗ್ ಔಟ್ ಕೊಂಡು. ಸೆಕೆಂಡ್ ಆಫ್ ದ ಚರಣ ಆಲ್ಸೋ ಲಿಟಲ್ ಪಿಚಿಂಗ್ ಒಂದು ಹೆಚ್ಚು ಕಮ್ಮಿ ಆಗ್ತದೆ. ಬಟ್ ಇನ್ನು ದುಮ್ಮದ ಸಿಂಗಿಂಗ್ಲ ಇನಿಕ್ಲ ಕಂಪೇರ್ ಮಾಡ್ತಿದ್ದ ಇನಿಷಿಯಲಿ ಈ ಪಲ್ಲವಿ ಓಪನ್ ಮಾಡ್ತಿದ್ದಾಗ ಐ ವಾಸ್ ಶಾಕ್ಡ್. ಓಕೆ ವಾಟ್ ಹ್ಯಾಪನ್ ಟು ದೀಕ್ಷಾ ಅಂದ್ರೆ ಲಾಟ್ ಆಫ್ ಇಂಪ್ರೂವ್ಮೆಂಟ್. ಅಫ್ಕೋರ್ಸ್ ತಪ್ಪು ಮಿಸ್ಟೇಕ್ಸ್ ಎಲ್ಲ ಆಗ್ತಿರ್ತದೆ, ದೇ ವೇ ಮಿಸ್ಟೇಕ್ಸ್ ಹಿಯರ್ ಆ್ಯಂಡ್ ದೇರ್. ಕಾಂಪಿಟೇಷನ್ ಇಸ್ ಗೋಯಿಂಗ್ ಓಕೆ, ಗುಡ್ ದಟ್ ಯು ಹ್ಯಾವ್ ಇಂಪ್ರೂವ್ಡ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ದೀಕ್ಷಾ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. Even this is one of my favorite compositions. You are music director again? ಇಳರಾಜ್ ಸರ್. Okay, good. Nice presentation, very nice presentation. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಸಿಂಗಿಂಗ್ ರಿಯಾಲಿಟಿ ಶೋ ಶಾಸ್ತಾವ್ ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿಬರುವಂತಹ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಕಾರ್ಯಕ್ರಮಕ್ಕೆ ವಿರಾಮದ ನಂತರ ಮತ್ತೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ 2 ಸಿಂಗರ್ಸ್ ಹಾಡಿ ಆಗಿದ್ದಾರೆ. ಇನ್ನಿಬ್ರು ಸಿಂಗರ್ ಹಾಡಿದ ನಂತರ there is going to be selection, elimination, danger zone ಏನು ಅಂತ ಗೊತ್ತಿಲ್ಲ. ಅದರ ಮೊದಲು ಟುವರ್ಡ್ಸ್ ಆ ಸ್ಪಾನ್ಸರ್ಸ್. ನಮ್ಮ ಈ ಕಾರ್ಯಕ್ರಮದ ಸ್ಪಾನ್ಸರ್ಸ್ ಆಗಿದ್ದಾರೆ ರೋಯಾಲ್ ಗ್ರೂಮ್ ಮ್ಯಾಂಗ್ಳೂರ್, TNC ಬ್ರ್ಯಾಂಡೆಡ್ ಕ್ಲೋದಿಂಗ್, ಕಾರ್ತಿಕ್ ರೂಫಿಂಗ್ ಬ್ಯಾಂಗ್ಳೂರ್, ವಿಸ್ಮಯ ಇನ್ಫರ್ಟೈನ್ಮೆಂಟ್ ಪಾರ್ಕ್ ಕಣ್ಣೂರು, ಡ್ರೀಮ್ ಕಿಚನ್ ಅಂಡ್ ಇಂಟೀರಿಯರ್ಸ್ ಕರಂಗಲ್ಪಾಡಿ. ಥ್ಯಾಂಕ್ಸ್ ಟು ಆಲ್ ಸ್ಪಾನ್ಸರ್ಸ್ ಅನ್ನ ಹೇಳ್ತಾ ನಮ್ಮ ಈ ವೇದಿಕೆ ಮೇಲೆ ಮತ್ತೊಬ್ಬ ರಾಕ್ ಸ್ಟಾರ್ ಅಂತ ಬಿರುದನ್ನ ಪಡೆದುಕೊಂಡಂತ ರಜತ್ ಮಯ್ಯ here on stage. I love you. I love you. I love you. ಜೀವ ಹೂವಾಗಿದೆ, ಭಾವಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು. ಜೀವ ಹೂವಾಗಿದೆ, ಭಾವಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು. ಜೀವ ಹೂವಾಗಿದೆ. I love you. ತಂಪು ತಂಗಾಳಿ ತಂಪಾಗಿ ಬೀಸಿ ಹೂವ ಕಂಪನ್ನು ಹಾದಿಗೆ
ರಾಕ್ ಸ್ಟಾರ್ ರಜತ್ ಮಯ್ಯ, ವೆರಿ ವೆಲ್ ಸಾಂಗ್. ಥ್ಯಾಂಕ್ ಯು. ಓಕೆ, ರಾಕ್ ಸ್ಟಾರ್ ಸ್ಟೈಲನ್ನು ಬಿಟ್ಟು ಯಾವುದೋ ವಿಚಿತ್ರವಾದಂಥ ಸ್ಟೈಲಲ್ಲಿ ಬಂದಿದ್ದೀರಾ, ಆದರೂ ಅದನ್ನು ಭಾಳ ಚೆನ್ನಾಗಿ ಹಾಡಿದ್ದೀರಾ. ಥ್ಯಾಂಕ್ ಯು. ಯಾಕೆ ಈ ಸಾಂಗನ್ನು ಚೂಸ್ ಮಾಡಿದ್ರಿ? ನನಗೆ ಈ ಸಾಂಗ್ ತುಂಬ ಇಷ್ಟ, ಮತ್ತು ಇದರಲ್ಲಿ ವೇರಿಯೇಷನ್ಸ್ ಎಲ್ಲ ತುಂಬ ಇದೆ ಅಲ್ಲ, ಫಸ್ಟಿಗೆ ಅದೆಲ್ಲ ಖುಷಿ ಆಯಿತು. ಖುಷಿ. ಓಕೆ, ರೈಟ್. ಜಡ್ಜಸ್ ಪ್ಲೀಸ್. ಕಿಟ್ಟು ಸರ್. ಇಷ್ಟವಾದ ಹಾಡು ಕಷ್ಟವಿಲ್ಲದೆ ಹಾಡಿದೀಯಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಐ ಲವ್ ಯು ಹೇಳಿರುವಂಥ ಏನು ಆ್ಯಡ್ಲಿಬ್ ಇದೆಯೋ ಅದು ಚೆನ್ನಾಗಿತ್ತು. ಆ್ಯಡ್ಲಿಬ್ ಎಂಡಲ್ಲಿ ಸ್ವಲ್ಪ ಫ್ಲ್ಯಾಟ್ ಆಯಿತು ಅಂತ ಅನಿಸ್ತು ನನಗೆ. ಹೌದಾ? ಸ್ವಲ್ಪ ಹೋಗಿದೆ ಅದು, ನನಗೆ ಅರ್ಥ ಆಯಿತು ಅದು ಹೋಯ್ತು ಅಂತ. ಮಿಕ್ಕಿದೆಲ್ಲವೂ ಚೆನ್ನಾಗಿದೆ. ಚರಣ ತುಂಬ ಚೆನ್ನಾಗಾಯಿತು. ಉಸಿರು ತುಂಬ ಬೇಕಿದಕ್ಕೆ ಚರಣ ಹಾಡುವಾಗ. ಹೌದು ಹೌದು. ಆ ಕೆಪಾಸಿಟಿ ನಿಮ್ಮಲ್ಲಿದೆ. ನಾನು ಎಂಜಾಯ್ ಮಾಡಿದ್ದೀನಿ ಕಂಪ್ಲೀಟ್ ಸಾಂಗ್ ಫ್ರಮ್ ದ ಬಿಗಿನಿಂಗ್ ಇಂದ ಕೊನೆ ತನಕ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇನ್ನೂ ಚೆನ್ನಾಗಿರೋ ಹಾಡುಗಳನ್ನು ತೊಗೋಬೇಕು ನೀವು ಮುಂದೆ. ಕಾಂಪಿಟೇಷನ್ ಏನಾಗ್ತಾ ಇರುತ್ತೆ, ಟಫ್ ಆಗ್ತಾ ಇರುತ್ತೆ. ಕಾಮನ್ ಸಾಂಗ್ಸ್ಗಳನ್ನು ಅಂದರೆ ಸಿಂಪಲ್ ಸಾಂಗ್ಸ್ಗಳನ್ನು ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ಶಕ್ತಿನ ತೋರಿಸ್ಬೇಕು. ಆ ರೀತಿ ಸಾಂಗ್ಸ್ಗಳನ್ನು ತೊಗೊಂಡು ಮುಂದೆ ಬರಬೇಕಂತ ನನ್ನ ಆಸೆ. ಶೂರ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ರಜತ್, ನಮಸ್ತೆ ಸರ್. ಈಗ ತನಕ ಕಿಟ್ಟೋರು ಹೇಳಿದ್ರು ಇಷ್ಟವಾದ ಹಾಡು ಕಷ್ಟವಿಲ್ಲದೆ ಹಾಡಿದೆಯಾ. ನನ್ನ ಲೆಕ್ಕದಲ್ಲಿ ಕಷ್ಟವಾದ ಹಾಡು ಇಷ್ಟಪಟ್ಟು ಹಾಡಿದೆಯಾ. ಥ್ಯಾಂಕ್ ಯು ಸರ್. ಯಾಕೆಂದರೆ ನಿಜವಾಗಿ ತುಂಬ ಕಷ್ಟವಾದ ಹಾಡು ಇದು. ನಂದು ಫೇವ್ರೆಟ್ ಸಾಂಗ್ ಇದು. ಯಾರು ಕಂಪೋಸರ್ ಯಾರು ಹೇಳಿ? ಜಿ.ಕೆ. ವೆಂಕಟೇಶ್ ಅವರು. ರಾಂಗ್. ರಾಜನ್ ನಾಗೇಂದ್ರ ಅವರು. ರಾಂಗ್. ಒಂದು ಚಾನ್ಸ್, ಲಾಸ್ಟ್ ಚಾನ್ಸ್. ಇಳೆಯರಾಜ ಅವರು. ಸಾಂಗ್ ಮ್ಯೂಸಿಕ್ ಕೇಳೋಕೆ ಗೊತ್ತಾಗುತ್ತೆ, ಕಂಪೋಸಿಂಗ್ ನೋಡೋಕೆ ಗೊತ್ತಾಗುತ್ತೆ. ಜಿ.ಕೆ. ವೆಂಕಟೇಶ್ ಜೊತೆ ಇದ್ದರು, ಇಳೆಯರಾಜ ಅವರು ಅಸಿಸ್ಟೆಂಟ್ ಆಗಿದ್ದರು. ಒನ್ ಆಫ್ ಮೋಸ್ಟ್ ಲವ್ಲಿ ಕಂಪೋಸಿಷನ್ಸು. ಇದನ್ನು ರಾಜ್ಕುಮಾರ್ ಅವರು ಅಷ್ಟೇ ಚೆನ್ನಾಗಿ ಹಾಡಿದ್ದಾರೆ. ಯಾಕಂದರೆ ಕಷ್ಟ ಹಾಡೋದು, ಈ ಸಾಂಗನ್ನು ಕಷ್ಟ ಹಾಡೋದು ಪ್ರತಿ ಸಲ ಹಾಡುವಾಗ ಅನಿಸುತ್ತೆ. ಇವತ್ತು ನೀವು ಹಾಡುವಾಗ ಐ ಫೆಲ್ಟ್ ದಿಸ್ ವಾಸ್ ಅ ಲಿಟಲ್ ನಿಮಗಿಂತ ಸ್ವಲ್ಪ ಮೇಲೆ ಲೆವೆಲಲ್ಲಿದೆ. ಐ ಡೋಂಟ್ ಥಿಂಕ್ ಯು ವಿಲ್ ಟೇಕ್ ಸಮ್ ಟೈಮ್ ಟು ಗಿವ್ ಜಸ್ಟಿಸ್ ಫಾರ್ ದ ಸಾಂಗ್. ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಚೆನ್ನಾಗಿದೆ. ವಾಟ್ ಎವರ್ ಈ ಸಾಂಗನ್ನು ಇಷ್ಟು ಅಟೆಂಪ್ಟ್ ಮಾಡಿದ್ದು, ದಟ್ಸ್ ವೆರಿ ಗುಡ್. ಥ್ಯಾಂಕ್ ಯು. ಯಾಕಂದರೆ ತುಂಬ ಡೀಟೇಲ್ಸ್ ಇದೆ ಸಾಂಗಲ್ಲಿ. ದಟ್ಸ್ ಹೌ ದ ಕಂಪೋಸರ್ ಹ್ಯಾಸ್ ಕಂಪೋಸ್ ಅ ಸಾಂಗ್. ಅಷ್ಟು ಕೊಡೋಕ್ಕೆ ನನ್ನ ಲೆಕ್ಕಲ್ಲಿ ನಿಮಗೆ ಇವತ್ತು ಕೊಟ್ಟಿಲ್ಲ ಅಂತ ಹೇಳೋದಕ್ಕೆ ಆ ಶಕ್ತಿ ಬರೋಕ್ಕೆ ಇನ್ನೂ ಟೈಮ್ ತಗೊಳುತ್ತೆ. ಕಷ್ಟವಾದ ಸಾಂಗ್ ಸೆಲೆಕ್ಟ್ ಮಾಡಬೇಕು, ಬಟ್ ಯು ಹ್ಯಾವ್ ಟು ಮಾಸ್ಟರ್ ದ್ಯಾಟ್ ಪೋರ್ಷನ್. ಎಷ್ಟು ಅದಕ್ಕಿಂತ ಜಾಸ್ತಿ ಹೋದರೆ ನೆಗೆಟಿವ್ನೆಸ್ ಕಾಣ್ತಾ ಇರುತ್ತೆ. ಇಟ್ಸ್ ಎ ವೆರಿ ನೈಸ್ ಗುಡ್ ಅಟೆಂಪ್ಟ್ ಅಂತ ಹೇಳಬೇಕು. ಈವನ್ ಅದೇ ಹೈ ಹೋಗುವಾಗ ಸ್ವಲ್ಪ ನೋಟ್ಸ್ ರೀಚ್ ಆಗ್ತಾ ಇರಲಿಲ್ಲ. ಇಟ್ಸ್ ಟು ಪುಲ್ ಇಟ್ ಲಿಟಲ್ ಫ್ಲಾಟ್ ಹೋಗ್ತಾ ಇತ್ತು. ಬಟ್ ಓಕೆ, ಫಾರ್ ದಿಸ್ ಕಾಂಪಿಟೇಷನ್ ಈ ಲೆವೆಲಲ್ಲಿಗೆ ಇಟ್ಸ್ ಯು ಹ್ಯಾವ್ ಡನ್ ಎ ಬ್ರಿಲಿಯಂಟ್ ಜಾಬ್. ಥ್ಯಾಂಕ್ ಯು. ಕೀಪ್ ಇಟ್ ಅಪ್, ಕೀಪ್ ಇಟ್ ಗೋಯಿಂಗ್. ಗುಡ್. ಥ್ಯಾಂಕ್ ಯು ಸೋ ಮಚ್ ಗುರುವಣ್ಣ. ಸೊ ಕಷ್ಟ ಇಷ್ಟಗಳನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹಾಡಿದ್ದೀರಾ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಯು ಡನ್ ಜಸ್ಟಿಸ್ ಓಕೆ. ಟು ಹೌ ಮಚ್ ಯು ಹ್ಯಾವ್ ಪ್ರಾಕ್ಟಿಸ್ಡ್? ಪರವಾಗಿಲ್ಲ, ಪ್ರಾಕ್ಟೀಸ್ ಮಾಡಿದಷ್ಟು ಆಗಿದೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಕಾರ್ಯಕ್ರಮದಲ್ಲಿ ಸುಮಧುರ ಗೀತೆಗಳು ನಡೀತಾ ಇದೆ. ಇನ್ನೊಂದು ಹಾಡು ಬರುವ ಮೊದಲು ಒಂದು ಪುಟ್ಟ ವಿರಾಮ. ಸಂತೋಷವಾಗಿರೋ ನಾನು ಇನ್ನು ಸ್ವಲ್ಪ ಹೊತ್ತಿಗೆ ಸೀರಿಯಸ್ ಆಗ್ಲಿಕ್ಕಿದ್ದೇನೆ, ಯಾಕಂದ್ರೆ ಇಟ್ ಇಸ್ ಡಿಸಿಷನ್ ಟೈಮ್. Welcome back after a short break to Kane Properties presents Namma Super Singer Bale Pada Panle, powered by Citadel Developers Hagu Malaika the Sari Shop. The co-sponsors of this show is Sun Premium Refined Sunflower Oil Hagu Varuna Masala. Idra jotege associate sponsors agidare Karthik Roofing, Bangalore, Vismaya Infotainment Park, Kannur, Dream Kitchen and Interiors, Karangal Padi. Thanks to all our sponsors anta ಹೇಳ್ತಾ ಈ ದಿನದ ಲಾಸ್ಟ್ ಕಂಟೆಸ್ಟೆಂಟ್, ಈ ಸಂಚಿಕೆಯ ಕೊನೆಯ ಸ್ಪರ್ಧಾಳು ಪುತ್ತೂರಿನಿಂದ ಸವಿತಾ. ನಗು ಎಂದಿದೆ ಮಂಜಿನ ಬಿಂದು, ನಗು ಎಂದಿದೆ ಮಂಜಿನ ಬಿಂದು, ನಲಿ ಎಂದಿದೆ ಗಾಳಿಯಿಂದ, ನಗು ಎಂದಿದೆ ಮಂಜಿನ ಬಿಂದು.
ಪುತ್ತೂರಿನಿಂದ ಬಂದಂಥ ಮುತ್ತು ಸವಿತಾ ಅವರು ತುಂಬ ಚೆನ್ನಾಗಿ ಹಾಡಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಪರ್ಫಾರ್ಮ್ ಮಾಡಿದ ನಂತರ? ಓಕೆ ಅಂತ ಅನಿಸ್ತು. ಓಕೆ ಅಂತ ಅನ್ನಿಸ್ತಾ ಇತ್ತು. ಪರ್ಫಾರ್ಮ್ ಮಾಡೋ ಮೊದಲು ಹೇಗೆ ಅನ್ನಿಸ್ತಾ ಇತ್ತು? ಕಾನ್ಫಿಡೆಂಟ್ ಆಗಿದೆ, ಚೆನ್ನಾಗಿ ಮಾಡ್ತೇನೆ ಅಂತ ಹೇಳಿ. ಓಕೆ, ಕಾನ್ಫಿಡೆನ್ಸ್ ಇತ್ತು, ನರ್ವಸ್ನೆಸ್ ಇರಲಿಲ್ಲ. ಇಲ್ಲ. ಸೊ ಯು ಗಿವನ್ ಯೋರ್ ಬೆಸ್ಟ್. Leave the rest to the judges. Okay, over to the judges. ಸವಿತಾ, ಎಸ್ ಸರ್. ಚೆನ್ನಾಗಿತ್ತು. ಥ್ಯಾಂಕ್ ಯು. ಎಂಟ್ರಿ ಒಂದು ಸ್ವಲ್ಪ ಡಲ್ ಆಯಿತು, ಓಪನಿಂಗ್ ಬಿಗಿನಿಂಗ್. ಆಮೇಲೆ ಈ ಥ್ರೂಔಟ್ ದ ಸಾಂಗ್ ಸ್ವಲ್ಪ ಬ್ರೆತ್ ಕಡಿಮೆ ಆಯಿತು ಅನಿಸ್ತದೆ, ಸ್ವಲ್ಪ ಏನೋ ಕಷ್ಟಪಟ್ಟಂಗೆ ಆಗ್ತಾಯಿತ್ತು. ಓಕೆ ನಿಮ್ಗೆ ಅನಿಸ್ತಾಯ್ತಾ? ಕರೆಕ್ಟ್ ಇತ್ತಾ? ಸ್ವಲ್ಪ ಏನೋ ಹಂಗೆ ಸ್ವಲ್ಪ ಬ್ರೆತ್ ಇನ್ನೂ ಕಂಟ್ರೋಲ್ ಆಗಿದ್ರೆ ಚೆನ್ನಾಗಿತ್ತು ಅನಿಸ್ತಾಯಿತ್ತು. ಓಕೆ. ಆಮೇಲೆ ಎಕ್ಸ್ಪ್ರೆಷನ್ ಎಷ್ಟು ಜನಕ್ಕೆ ತುಂಬ ಚೆನ್ನಾಗಿ ಆಡಿದ್ದಾರೆ, ಬಟ್ ಆ ಎಕ್ಸ್ಪ್ರೆಷನ್ ನನಗಿಲ್ಲಿ ಸಿಗಲಿಲ್ಲ. ಅದು ಬಿಟ್ಟರೆ ಓವರಾಲ್ ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ಎಕ್ಸ್ಪ್ರೆಷನ್ ಬ್ರೆತ್ ಕಂಟ್ರೋಲ್ ಬೇಕಿತ್ತು ಅಂತ ನನಗೆ ಅನಿಸ್ತಾ ಇದೆ. ಬೇರೆ ಹೇಳ್ತಾರೆ. ಥ್ಯಾಂಕ್ ಯು. Guru Anna, please. Even this is one of my favorite compositions. You are music director again? ಇಳರಾಜ್ ಸರ್. Okay, good. It's got a 9/8 feel in the song. Actually, ಆ ಸಾಂಗಲ್ಲಿ ಟೆಂಪೋ ಇದೆ. ನಗು ಆ ಸಾಂಗಲ್ಲಿ ಇವುಗಳ ಬೆಂಡಲ್ಲಿ ಟೆಂಪೋ ಕೊಡ್ತಾ ಇರ್ತಾರೆ. ಸೊ ದಟ್ಸ್ ಐ ಡೋಂಟ್ ನೋ, ಒಂಥರ ಫೀಲ್ ಇದೆ ಸಾಂಗಲ್ಲಿ. ಇದು ಸ್ಲೋ ಸಾಂಗ್ ಆದರೂ ಸ್ಲೋ ಅಂತ ಅನ್ಸಲ್ಲ ಸಾಂಗ್. ಆ್ಯಂಡ್ ಆನ್ ದಿ ಹೋಲ್ ದ ಹೋಲ್ ಕಂಪೋಸಿಷನ್ ಇಸ್ ಜಸ್ಟ್ ಬ್ರಿಲಿಯಂಟ್. ದಿಸ್ ವಾಸ್ ಡನ್ ಐ ಥಿಂಕ್ ಸಮ್ವೇರ್ ಇನ್ ದ early 70s ಅಂತ ಕಾಣುತ್ತೆ. ಇಳರಾಜ ಅವರ ಮೊದಲ ಕನ್ನಡ ಪಿಕ್ಚರು. I think Mani Ratnam had directed this movie, as I remember. As Balu Mahendra was the camera for this movie. Lakshmi or Anil Kapoor ಅವರ ಫಸ್ಟ್ ಫಿಲ್ಮ್ ಇದು. ತುಂಬ ಜನ ಫಸ್ಟ್ ಇದ್ದಾರೆ ಈ ಚಿತ್ರದಲ್ಲಿ. ಆ್ಯಂಡ್ ಎಲ್ಲ ನಗುವ ನಯನ ಆಗಲಿ ಇದರಲ್ಲಿ ಎಲ್ಲ ಸಾಂಗ್ಸ್ ಜಸ್ಟ್ ಬ್ರಿಲಿಯಂಟ್. ಇಟ್ಸ್ ಅ ಗುಡ್ ಅಟೆಂಪ್ಟ್ ಯು ಸ್ಯಾಂಗ್ ದ ಸಾಂಗ್. ಐ ಕ್ಯಾನ್ ಸೇ ಇಟ್ಸ್ ತುಂಬ ಪರ್ಫೆಕ್ಟ್ ಆಗಿತ್ತು ಇರಲಿಲ್ಲ. ಅಲ್ಲಲ್ಲಿ ದೇ ವಾಸ್ ಈಗ ಒಂದು ಕಡೆಯಲ್ಲಿ ಟೆಂಪೋ ಹೋಯ್ತು ಅಂದು ಮತ್ತೆ ಬಂದ್ರಿ ನೀವು. ಒಂದು ಕಡೆ ಎಳೀತು ಟೆಂಪೋ, ಐ ಡೋಂಟ್ ನೋ ವೆದರ್ ಹಾಡೋ ಗೊತ್ತಾಗತ್ತಾ ಗೊತ್ತಿಲ್ಲ. ಆಮೇಲೆ ಇವನ್ ಚರಣಾಸ್, ಇಟ್ಸ್ ಜಸ್ಟ್ ನೋಟ್ಸ್ ಜಂಪ್ ಆಗ್ತಾ ಇರುತ್ತೆ ಅಲ್ಲ, ಅಲ್ಲಿ ಎಕ್ಸಾಕ್ಟ್ ಅಂತ ಬಿದ್ದಿಲ್ಲ. ಬಟ್ ನಾನು ಹೇಳ್ಬೇಕಂದ್ರೆ ಫೀಲ್ ಆಫ್ ದ ಸಾಂಗ್ ಅಂತ ಹೇಳಿದರೆ ಯು ಆರ್ ರೈಟ್ ಆನ್. ಆ ಫೀಲ್ ಕೊಟ್ಟಿದೆಯಾ ನಾನು ಹೇಳೋದು. ನೋಟ್ಸಲ್ಲಿ ಸ್ವಲ್ಪ ದೇವರ್ ಮೈನ್ಯೂಟ್ ಡಿಫ್ರೆನ್ಸಸ್ ನೋಟ್ಸ್ ಹಿಟ್ಟಿಂಗಲ್ಲಿ. On the whole, I don't know, nice presentation, very nice presentation. Keep it up. Okay, good. Thank you so much, Guru Anna. Smile ಅಲ್ಲ, ಇಷ್ಟು ಚೆನ್ನಾಗಿ ಕಮೆಂಟ್ಸ್ ಕೊಟ್ಟಿದ್ದಾರೆ, ಸ್ವಲ್ಪ ಸ್ಮೈಲ್ ಮಾಡಿ. ಆಲ್ ಫೈನ್? ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇಷ್ಟೊಂದು ಸಂತೋಷವಾಗಿರೋ ನಾನು ಇನ್ನು ಸ್ವಲ್ಪ ಹೊತ್ತಿಗೆ ಸೀರಿಯಸ್ ಆಗ್ಲಿಕ್ಕಿದ್ದೇನೆ, ಯಾಕಂದರೆ ಇಟ್ ಇಸ್ ಡಿಸಿಷನ್ ಟೈಮ್. ಸೊ ಐ ಕಾಲ್ ಅಪಾನ್ ಇಂದಿನ 4 ಕಂಟೆಸ್ಟೆಂಟ್ಸ್ ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. Okay, finally, the tough time is here. So, over to Guru Anna for the decision. Tough time ginta ನನ್ನ ಲೆಕ್ಕದಲ್ಲಿ ಬೆಸ್ಟ್ ಟೈಮ್. We have to judge who is the singer of the day ಅಂತ. ನನಗೇನೋ ಡೌಟೇ ಇಲ್ಲ. ಏನೋ ಸಿಂಗರ್ ಆಫ್ ಡೇ, who's the best singer of the day ಅಂತ. ನೀವು ಅಷ್ಟೊಂದು ಗ್ಯಾರಂಟಿ ಆಗಿ ಶೋರ್ ಆಗಿ ಹೇಳ್ತಾ ಇದ್ದೀರಾ ಗುರು ಅಣ್ಣ, ಇನ್ನೇನು ಹೇಳಲಿ? ನಿಹಾಲ್ ಅಲ್ಲದೆ ಇನ್ಯಾರನ್ನ ಅಂತ ಹೇಳಲಿ ನಾನು. Okay. Nihal, congratulations. Thank you. Congratulations, Nihal. Thank you. So, with that, he's also safe contestant. आज इबादत, आज इबादत रूबरू हो गए, जो ಬೇಸಿಕಲಿ ಆ್ಯಕ್ಚುಲಿ ಇವನ್ ವಿ ಆರ್ ಪ್ರೌಡ್ ಆಫ್ ಹಿಮ್ ಬಿಕಾಸ್ ಚೇಂಜ್ ಇಲ್ಲ. ಸ್ಟಾರ್ಟಿಂಗ್ ಚೆನ್ನಾಗಿ ಆಡ್ತಾನೆ, ಇವತ್ತು ಚೆನ್ನಾಗಿ ಆಡ್ತಾ ಇದ್ದಾನೆ. ಸೊ ಗುಡ್ ಇಟ್ಸ್ ಟಫ್ ಟು. ನೆಕ್ಸ್ಟ್ ಲೆಕ್ ಕಮ್ ಟು ದೀಕ್ಷಾ. ಲಾಟ್ ಆಫ್ ಇಂಪ್ರೂವ್ಮೆಂಟ್ ಇನ್ ದ ಸಿಂಗಿಂಗ್. ಲಾಸ್ಟ್ ರೌಂಡಿಗೂ ಈಗಕ್ಕೂ ದರ್ ಇಸ್ ಎ ಸೊ ಗುಡ್, ಯು ಹ್ಯಾವ್ ಡನ್ ಗುಡ್ ಜಾಬ್. ರಜತ್ ಮಯ್ಯ ಆ್ಯಂಡ್ ಸವಿತಾ ಬೋತ್ ಹ್ಯಾವ್ ಮೇಂಟೈನ್ಡ್. ಹಳೆದಕ್ಕಿಂತ ಕೆಳಗೂ ಬಂದಿಲ್ಲ, ಮೇಲೆ ಬಂದಿಲ್ಲ. ಸೊ
ಈವನ್ ದಟ್ಸ್ ಗುಡ್. ನಮಗೆ ಭಯ ಅಂದರೆ ಕೆಲವೊಮ್ಮೆ ಚೆನ್ನಾಗಿ ಆಡಿ ಆಮೇಲೆ ಡೌನ್ ಆಗ್ತಾ ಬಿಡ್ತಾ ಇರ್ತಾರೆ. ಸೊ ದಿಸ್ ವಾಸ್ ಎ ಗುಡ್ ಎಪಿಸೋಡ್. ನನ್ನ ಲೆಕ್ಕದಲ್ಲಿ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಲೆಟ್ಸ್ ಸಿ, ಇಬ್ಬರು ಡೇಂಜರ್ ಝೋನಿಗೆ ಹೋಗಬೇಕು ಅಂದರೆ ದೇ ಸ್ಟಿಲ್ ಹ್ಯಾವ್ ಎ ಚಾನ್ಸ್. ಯಾಕೆಂದರೆ ನೀವು ಲಾಸ್ಟ್ ವೀಕ್ ಎಪಿಸೋಡ್ ನೋಡಿದರೆ ಸ್ಯಾಟರ್ಡೇ ಎಪಿಸೋಡ್ ಇಬ್ಬರು ಇನ್ನಾಗಿದ್ದಾರೆ, ಸಂಡೇ ಎಪಿಸೋಡ್ ಅವರು ಹೊರಡೆ ಹೋಗಿದ್ದಾರೆ. ಸೊ ಹೇಳೋಕ್ಕಾಗಲ್ಲ ಯಾರು ಹೆಂಗೂ ಆಗ್ಬೋದು. ಸೊ ಇಬ್ಬರು ವಿಲ್ ಬಿ ಇನ್ ಎ ಡೇಂಜರ್ ಝೋನ್ ಆ್ಯಂಡ್ ದೇ ಹ್ಯಾವ್ ಟು ಕಾಂಪೀಟ್ ವಿತ್ ದ ಡೇಂಜರ್ ಝೋನ್ ಕಂಟೆಸ್ಟೆಂಟ್ಸ್ ಆಫ್ ದ ನೆಕ್ಸ್ಟ್, ಅಂದರೆ ನಾಳೆ ಎಪಿಸೋಡಿಂದ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಲೆಟ್ ಸಿ ಅಕಾರ್ಡಿಂಗ್ ಟು ದ ಜಡ್ಜಸ್ ಮಾರ್ಕ್ಸ್ ಯಾರು, ಅಫ್ಕೋರ್ಸ್ ನಿಹಾಲ್ ಇನ್ನಾಗಿರ್ತಾರೆ. ಈ ಮೂವರಲ್ಲಿ ಯಾರು ಸೇಫ್ ಝೋನಲ್ಲಿ ಇರ್ತಾರೆ, ಯಾರು ಡೇಂಜರ್ ಝೋನಲ್ಲಿ ಇರ್ತಾರೆ ಅಂತ. ಓವರ್ ಟು ದ ಜಡ್ಜಸ್. ದೀಕ್ಷಾ, ಇವತ್ತಿನ ಪರ್ಫಾರ್ಮೆನ್ಸ್ ನಲ್ಲಿ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಜಡ್ಜಸ್ ಅಲ್ವಾ? ಬಟ್ ನಿಮ್ಮ ಪರ್ಸ್ನಲ್ ಒಪಿನಿಯನ್ ಹೇಗಿದೆ? ಇಂಪ್ರೂವ್ಮೆಂಟ್ ಇದೆ ಅಂತ ಅನಿಸ್ತಾ ಇದೆಯಾ ಅಥವಾ ಸಾಕಾಗ್ತಾ ಇಲ್ಲ ಅನಿಸ್ತಾ ಇದೆಯಾ? ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಇದೆ ಅಂತ ಅನಿಸ್ತಾ ಉಂಟು, ಬಟ್ ಸ್ವಲ್ಪ ಮಾತ್ರನಾ? ಇನ್ನೂ ಎಫರ್ಟ್ಸ್ ಹಾಕೋಕ್ಕಾಗುತ್ತಾ? ಖಂಡಿತ ಆಗುತ್ತೆ ಸರ್. ಆಗುತ್ತೆ. ಓಕೆ, ನಾವು ವಾಟ್ ಅಬೌಟ್ ಸವಿತಾ? ನಿಮ್ಮ ಪರ್ಫಾರ್ಮೆನ್ಸ್ ಇವತ್ತಿಗೆ ಮತ್ತು ಲಾಸ್ಟ್ ರೌಂಡಿಗೆ ಏನು ಡಿಫ್ರೆನ್ಸ್ ಇದೆ? ಲಾಸ್ಟ್ ರೌಂಡ್ಗಿಂತ ಈ ರೌಂಡಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ. ಸ್ವಲ್ಪ ಹೌದು. ಮತ್ತು ಕೂಡ ಸ್ವಲ್ಪ. ಯಾಕೆ ಜಾಸ್ತಿ ಆಗಬಾರ್ದು? ಮೇ ಬಿ ಪ್ರಾಕ್ಟೀಸ್. ನೀವು ಚೆನ್ನಾಗಿ ಹಾಡ್ತೀರಿ, ನನಗೆ ಗೊತ್ತು. ನಾನು ಕೆಲವು ಪಾಯಿಂಟನ್ನು ನೋಟ್ ಮಾಡ್ಕೊಂಡಿದ್ದೆ. ಏನಂತ ಗೊತ್ತಾ? ಯು ಆರ್ ನಾಟ್ ಎನ್ ಆರ್ಡಿನರಿ ಸಿಂಗರ್ ಅಂತ ಒಂದು ಪಾಯಿಂಟ್ ಇದೆ, ಇಲ್ಲಿ ಬರ್ಕೊಂಡಿದ್ದೀನಿ ನಾನು. ಯಾಕಂದರೆ ಒಂದು ಟಫ್ ಆಗಿರುವಂಥ, ತುಂಬ ಕಷ್ಟವಾಗಿರುವಂಥ ಒಂದು ಕೆಲವು ಸ್ವರಗಳ ಗುಂಪನ್ನು, ಗಮಕಗಳನ್ನು ನೀವು ಅದ್ಭುತವಾಗಿ ಹಾಡಿದ್ರಿ. ಐ ರಿಯಲಿ ಲವ್ಡ್ ಇಟ್. ಆ ಪಾಯಿಂಟ್ ನಾನು ಇಲ್ಲಿ ಬರ್ಕೊಂಡಿಟ್ಟಿದ್ದೀನಿ. ಆದರೆ ಆ ಸ್ವಲ್ಪ ಅನ್ನೋದಿದೆಯಲ್ಲ, ಅದು ಯಾಕೆ ಜಾಸ್ತಿ ಆಗಬಾರ್ದು? ಎಸ್, ಹಾರ್ಡ್ ವರ್ಕ್ ಮಾಡಬೇಕು ಅನ್ಕೊಂಡಿದ್ದೇನೆ ಸರ್ ಮ್ಯೂಸಿಕಲ್ಲಿ. ಓಕೆ, ಮುಂದೆ ಗೊತ್ತಲ್ಲ, ಹೌದು, ಎಲಿಮಿನೇಷನ್. ಹೌದು, ಆ ಭಯ ಇದೆಯಾ? ಇದೆ ಸರ್. ಎಫರ್ಟ್ ಹಾಕಬೇಕಾಗುತ್ತೆ, ಯಾಕಂದರೆ ನಿಮ್ಮಲ್ಲಿ ಒಳ್ಳೆಯ ಟ್ಯಾಲೆಂಟ್ ಇದೆ. ಬಟ್ ರಜತ್, ಐ ಲವ್ಡ್ ಯುವರ್ ಸಿಂಗಿಂಗ್. ನಾನು ಹೇಳಿದ್ದೀನಿ ನಿನಗೆ ಅಲ್ವಾ? ಎಸ್ ಸರ್. ಈಗ ನನ್ನ ಪ್ರಕಾರ ನಾನು ರಜತ್ ಅವರನ್ನ ಸೇಫ್ ಮಾಡ್ತಾ ಇದ್ದೀನಿ. Last Saturday, I think Both the girls were in. both the girls were in, boys are out. But ಇಲ್ಲಿ I think it's a contrast. Girls are out, boys are in. All the best for the next round. ವೀಕ್ಷಕರೇ, ಇಂದಿನ ಎಪಿಸೋಡ್ನಲ್ಲಿ ನಿಹಾಲ್ ಠಾವ್ರು ಹಾಗೂ ರಜತ್ ಮಯ್ಯ ಅವರು ಸೆಲೆಕ್ಟ್ ಆಗಿದ್ದಾರೆ. ಇದು ಯಾರಿಂದ ಸೇಫ್ ಝೋನ್. ಆದರೆ ಉಳ್ಕೊಂಡಂಥ ಇಬ್ಬರು ಕಂಟೆಸ್ಟೆಂಟ್, ನಾಳೆ ಇರುವಂಥ 2 ಕಂಟೆಸ್ಟೆಂಟ್ ಜೊತೆಗೆ ಡೇಂಜರ್ ಝೋನ್ಗೆ ಹೋಗ್ತಾರೆ. ಅದರಲ್ಲಿ ಯಾರು ಸೆಲೆಕ್ಟ್ ಆಗಬೇಕು ಅಂತ ನೋಡಬೇಕಾದ್ರೆ ನಾಳಿನ ಸಂಚಿಕೆಗೆ ಕಾದು ನೋಡ್ತಾ ಇರಿ. ಟಿಲ್ ದೆನ್, ಟೇಕ್ ಕೇರ್, ಬಾಯ್, ಸಿ ಯು.